ಕೊಡಂಗಲ್ಲು ಎಂಬ ಹಳ್ಳಿ ಪ್ರದೇಶದಲ್ಲಿ 50 ವರ್ಷಗಳ ಹಿಂದೆ ಸ್ಥಾಪನೆಗೊಂಡ ಸಿಂಡಿಕೇಟ್ ಬ್ಯಾಂಕ್ ಕೇಂದ್ರ ಸರ್ಕಾರದ ಬ್ಯಾಂಕ್ ವಿಲೀನ ಕಾನೂನಿನ ಪರಿಣಾಮ ಮೂಡುಬಿದಿರೆಗೆ ಸ್ಥಳಾಂತರಗೊಳ್ಳುವುದರಲ್ಲಿದೆ. ಈ ಭಾಗದ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯೋಗವಾಗ್ತಾ ಇರುವ ಈ ಶಾಖೆಯನ್ನ ಸ್ಥಳಾಂತರ ಮಾಡದಂತೆ ಪ್ರಧಾನಮಂತ್ರಿ ಕೇಂದ್ರ ಹಣಕಾಸು ಸಚಿವರಿಗೆ ಮನವಿ ಮಾಡಲಾಗಿದೆ ಅಂತ ಮಾಜಿ ಸಚಿವ ಅಭಯಚ ತಿಳಿಸಿದ್ದಾರೆ. ಅವರು ಮೂಡುಬಿದಿರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಡಾಕ್ಟರ್ ಟಿಎಂಎ ಪೈ ಅವರು 1970ರಲ್ಲಿ ಕೊಡಂಗಲ್ಲಿನಲ್ಲಿ ಸಿಂಡಿಕೇಟ್ ಬ್ಯಾಂಕ್ನ ವಿಸ್ತರಣಾ ಕೌಂಟರ್ನ ತೆರೆಯುವ ಮೂಲಕ ಇಲ್ಲಿ ಬ್ಯಾಂಕ್ ಸೇವೆ ಆರಂಭಿಸಿದ್ರು. ಸಾರ್ವಜನಿಕರ ಉತ್ತಮ ಸ್ಪಂದನೆಯಿಂದ ಕೆಲವೇ ವರ್ಷಗಳಲ್ಲಿ ಅದು ಪೂರ್ಣ ಪ್ರಮಾಣದ ಶಾಖೆಯಾಗಿ ಪರಿವರ್ತನೆಗೊಂಡು ಗ್ರಾಮೀಣ ಜನತೆಗೆ, ವಿದ್ಯಾರ್ಥಿಗಳಿಗೆ ಉತ್ತಮ ಸೇವೆಯನ್ನ ಒದಗಿಸುತ್ತಾ ಬಂದಿದೆ. ಬ್ಯಾಂಕ್ ಆರಂಭಕ್ಕೆ 3 ವರ್ಷಗಳ ಮೊದಲೇ ಅಂದರೆ 1967ಕ್ಕೆ ಮಹಾವೀರ ಕಾಲೇಜು ಕೊಡಂಗಲ್ಲಿನಲ್ಲಿ ಆರಂಭಗೊಂಡಿತ್ತು. ಶಾಲಾ ಆವರಣದಲ್ಲೇ ಬ್ಯಾಂಕ್ ಒಂದು ಕಾರ್ಯಾಚರಿಸ್ತಾ ಇರೋದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಯಿತು. ಸರ್ಕಾರದ ಹೊಸ ನೀತಿಯನ್ವಯ ಇಲ್ಲಿನ ಶಾಖೆಯನ್ನ ಮೂಡುಬಿದಿರೆಯ ಕೆನರಾ ಬ್ಯಾಂಕ್ ಜೊತೆ ವಿಲೀನ ಮಾಡುವ ಪ್ರಕ್ರಿಯೆ ತೆರೆಮರೆಯಲ್ಲಿ ನಡೀತಾ ಇದೆ ಎಂಬ ಮಾತು ಸ್ಥಳೀಯವಾಗಿ ಕೇಳಿ ಬರ್ತಾ ಇದೆ. ಹೀಗಾದಲ್ಲಿ ಕೊಡಂಗಲ್ಲು ಸುತ್ತಮುತ್ತಲಿನ ಜನ, ಇಲ್ಲಿನ ವಿದ್ಯಾರ್ಥಿಗಳು ಬ್ಯಾಂಕ್ ವ್ಯವಹಾರಕ್ಕೆ ಸುಮಾರು 3 ಕಿಲೋಮೀಟರ್ ದೂರದ ಮೂಡುಬಿದಿರೆ ಪಟ್ಟಣಕ್ಕೆ ಹೋಗಬೇಕಾಗುತ್ತೆ. ಹೆಚ್ಚಿನ ಮಹಿಳೆಯರೇ ಈ ಬ್ಯಾಂಕ್ನ ಗ್ರಾಹಕರಾಗಿರೋದು ವಿಶೇಷ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿರುವ ಇಲ್ಲಿನ ಶಾಖೆಯನ್ನ ವಿಲೀನಗೊಳಿಸದೆ ಇಲ್ಲೇ ಉಳಿಸಬೇಕು ಅಂತ ಅಭಯಚಂದ್ರ ಜೈನ್ ಒತ್ತಾಯಿಸಿದ್ದಾರೆ. ಸುಮಾರು ಮಹಾವೀರ ಕಾಲೇಜಿನಲ್ಲಿ ಬೇರೆ 4 ವಿದ್ಯಾಸಂಸ್ಥೆಗಳಿದೆ. PU ಕಾಲೇಜ್, ಡಿಗ್ರಿ ಕಾಲೇಜ್, ಪಾಲಿಟೆಕ್ನಿಕ್, IT 5 ವಿದ್ಯಾಸಂಸ್ಥೆಗಳು ಆ ಕ್ಯಾಂಪಸ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಅಲ್ಲದೆ ಸುಮಾರು 2,000ರಿಂದ 2,500 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸುಮಾರು 300 ಜನ ಸ್ಟಾಫ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಸಿಂಡಿಕೇಟ್ ಬ್ಯಾಂಕ್, ಯಾಕೆಂದರೆ ಸ್ಯಾಲ್ರಿ ಎಲ್ಲ ಬ್ಯಾಂಕಿನ ಮುಖಾಂತರ ಅವರು ಡ್ರಾ ಮಾಡ್ತಾ ಇದ್ದಾರೆ. ಆಸುಪಾಸಿನ ಜನ, ಕೊಡಂಗಲ್ಲಿನ ಆಸುಪಾಸಿನ ಜನ, ಕೀರ್ತಿನಗರ ಇರ್ಬೋದು, ಅಲ್ಲಿ ಬೇರೆ ಬೇರೆ ಆ ಭಾಗದ ಜನ ಅಲ್ಲಿ ಆ ಬ್ಯಾಂಕನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದರೆ ಅಲ್ಲಿಗೆ ಸಿಂಡಿಕೇಟ್ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ ಅಂತ ಹೇಳಿ ಅಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಏಕಾಏಕಿ ಈಗ ಸುದ್ದಿ ಬಂದಿದೆ. ಇದೆಲ್ಲ ಸುದ್ದಿ ನಮ್ಮ ಮಹಾವೀರ ಕಾಲೇಜಿನಲ್ಲಿರುವಂಥ ಅಂದಿನ ಸಿಂಡಿಕೇಟ್ ಬ್ಯಾಂಕ್ ಇಂದು ಕೆನರಾ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದೆ. ಆ ಬ್ಯಾಂಕನ್ನು ಮೂಡುಬಿದಿರೆ ಮೇನ್ ಬ್ರ್ಯಾಂಚಿಗೆ ವರ್ಗಾವಣೆ ಮಾಡ್ತಾರೆ ಎಂಬ ಸುದ್ದಿ ಹರಡಿದೆ.